ಬ್ರಹ್ಮಾವರದ ಚ್ಯವನ ಋಷಿ ಆಶ್ರಮ ಸ್ಥಾನವಾದ ಶ್ರೀ ಬ್ರಹ್ಮಬೈದರ್ಕಳ ಗರಡಿಯಲ್ಲಿ ಶ್ರೀ ಬ್ರಹ್ಮಬೈದರ್ಕಳ ನೇಮೋತ್ಸವ ಮತ್ತು ಶಿವರಾಯನ ಕೋಲವು ಬಹಳ ವಿಜೃಂಭಣೆಯಿಂದ ನೆರವೇರಿತು. ಮಾರ್ಚ್ 12ನೇ ಶುಕ್ರವಾರದಂದು ಮರ ಮುಹೂರ್ತ, ಮಣ್ಣು ಮುಹೂರ್ತ ಹಾಗೂ 14ರಂದು ರಾತ್ರಿ ಹಗಲು ಸೇವೆ ಮತ್ತು 15ನೇ ಸೋಮವಾರ ಬೆಳಿಗ್ಗೆ 11:30ಕ್ಕೆ ಶ್ರೀ ಬ್ರಹ್ಮಬೈದರ್ಕಳ ದರ್ಶನ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ನೇಮೋತ್ಸವದಲ್ಲಿ ಊರ ಮತ್ತು ಪರ ಊರ ಭಕ್ತರು ಭಾಗಿಯಾಗಿ ದೈವ ದೇವರ ದರ್ಶನ ಪಡೆದರು.